ಸೊಲ್ಮೆಲು ನಮ್ಮ ಕುಡ್ಲ ತೊಳು ವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆದ ಇವರ ಮೀಸಲಾತಿ ವ್ಯವಸ್ಥೆಡ್ ಬೇಲೆ ತಿಕ್ಕುನವಲು ಕೊರಗೆರೆಗೆ ಅನ್ಯಾಯ ಅವೊಂದುಂಡೊಂದು ದೂಡ್ದು ಪದವಿ ಕಲ್ತಿನ ಕೊರಗೆರು ಒಡಿಪು ಜಿಲ್ಲಾಧಿಕಾರಿ ಆಫೀಸ್ ಎದುರು ಡೋಲು ಬಟ್ಟುದು ಪ್ರತಿಭಟನೆ ನಡಪಾಯರು. ತುಳುನಾಡು ಮೂಲ ನಿವಾಸಿಲು ಪಂಡದು ಗುಡ್ತ ಮಲ್ತಿದಿನ ಬೊಕ್ಕ ದೇಶಡೆ ಭಾರಿ ಕಮ್ಮಿ ಜನ ಉಪ್ಪುನ ಕೊರಗ ಜನಾಂಗ ಮೀಸಲಾತಿ ವ್ಯವಸ್ಥೆಡ್ ಕೆಲಸ ಪಡಿಪುನವಲು ಭಾರಿ ಪಿರಬುರೊಂದುಲ್ಲೆರ ಬೇಲೆಗೆ ಬೋಡಾದ ಬೀದಿಗೆ ಜತದ ಪದವಿ ಕಲ್ತಿನ ಕೊರಗೆರ ಒಡಿಪು ಜಿಲ್ಲಾಧಿಕಾರಿ ಆಫೀಸ್ ಎದುರು ಡೋಲು ಬೊಟ್ಟುದು ಪ್ರತಿಭಟನೆ ನಡಪಾಯಿರ. ಬೇಲೆಗಾದ ಅವ್ಯತ ಒಡ್ಸಲೆರ್ದು ಪೊರ್ಬಾಟ ಮಲ್ತೊಂದುಲ್ಲ ಕರಿನ ವರ್ಷ ಒಂದುವೇ ಕಾರಣಗೂ ಪ್ರತಿಭಟನೆ ಮಲ್ತಿನೇಕ ಸ್ಪೀಕರ್ ಯುಟಿ ಖಾದರ್ ಸೀದಾ ಬೇಲೆಗೆ ದೀಪನ ಭರವಸೆ ಕೊಡ್ದಿತ್ತೇರು ಆಂಡ ನನ್ನಲ ಬೇಡಿಕೆ ನಡಪಾದು ಕೊಡ್ತು ಜರ ಅಂಜದ ಪಿರಧರಣಿ ಕೊಲ್ಲುದ ಒಂದು ಮನಸ್ಸು ಉಲ್ಲಾಸದ ಡೋಲು ಏವ್ರದ ಕಿಟ್ಟಿಂದು ಪ್ರತಿಭಟನೆದಕ್ಕಲು ಪಂಡೇರು ಅಕುಲೆ ತಯಾರು ಮಲ್ತಿನ ಕುರುವೆ ಬಟ್ಟಿಲೆನ್ ಮಾರ್ತು ಪ್ರತಿಭಟನೆ ಮಲ್ತೇರು. ಕಳೆದ 2024 ಜುಲೈ 22 ಆಗಸ್ಟ್ 2ನೇ ತಾರೀಕಿನ ತನಕ ನಾವು ಒಂದು 10 ದಿನಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೇವೆ. ಏನಂತೇಳಿದರೆ ಇವತ್ತು ಕರಾವಳಿ ಜಿಲ್ಲೆಯಲ್ಲಿ ಅತಿ ಹಿಂದುಳಿದಂಥ ಬುಡಕಟ್ಟು ಸಮುದಾಯವಾದ ನಾವು ಕೊರಗ ಸಮುದಾಯದವರು ಅಸ್ಪೃಶ್ಯತೆ ಅಜ್ಜಲು ಆಚರಣೆಗಳಿಗೆ ಒಳಗಾಗಿ ನಮ್ಮ ಘನತೆ ಗೌರವವನ್ನು ಕಳ್ಕೊಂಡು ನಾವು ಹಲವಾರು ವರ್ಷಗಳಿಂದ ಈ ನಾಡಲ್ಲಿ ವಂಚನೆಗೆ ಒಳಗಾಗಿ ಅಂತ ಒಂದು ದೌರ್ಜನ್ಯಕ್ಕೆ ಒಳಗಾದಂಥ ಸಮುದಾಯ ಸಂಘಟನೆಯ ಒಂದು 35-40 ವರ್ಷಗಳ ಒಂದು ಪರಿಶ್ರಮದಿಂದಾಗಿ ಇವತ್ತು ಸಮುದಾಯದಲ್ಲಿ ವಿದ್ಯಾವಂತ ಯುವಜನರು ಇವತ್ತು ಹೊರಬಂದಿದ್ದಾರೆ. ಸಾಮಾಜಿಕ ಮಾಧ್ಯಮಗಳು ಬಜಪೆ ಪೊಲೀಸರನ್ನ ಮರ್ಯಾದೆ ದೆಪ್ಪುನಂಚ ಕುಚ್ಚನೆ ಮಲ್ತಿನ ಆರೋಪದ ಮಿತ್ತ ಸುರತ್ಕಲ್ ಕಾಟಿಪಳ್ಳದ 23 ವರ್ಷ ಪ್ರಾಯದ ಅಭಿಷೇಕ್ ಎಂ ಪನ್ಪನಾಯನ್ನು ಪೊಲೀಸರು ಪತ್ತದೇರು. ಸುರತ್ಕಲ್ ಕಾಟಿಪಳ್ಳದ 23 ವರ್ಷ ಪ್ರಾಯದ ಅಭಿಷೇಕ್ ಎಂ ಪನ್ಪನಯೆ ಸಾಮಾಜಿಕ ಮಾಧ್ಯಮಗಳು ಬಜಪೆ ಪೊಲೀಸರನ್ನ ಮರ್ಯಾದೆ ದಿಪ್ಪುನಂಚ ಬುಡ್ಚಾಂದಿನ ಬರೆದು ಪಾಡ್ನಿಡ್ದವರ ಪೊಲೀಸರು ಆಯನ ನಾಡಪತದ ಬಂಧನ ಮಲ್ದೆರ. ಆರೋಪಿ ಅಭಿಷೇಕ್ ಮಿಸ್ಟರ್ ಆಟಿಟ್ಯೂಡ್ 22 ಪನ್ಪನ ಇನ್ಸ್ಟಾಗ್ರಾಮ್ ಪೇಜ್ಡ್ ಬಜಪೆ ನಿಸರ್ಗ ಹೋಟೆಲ್ದ ಪಟ ಪಾಡ್ದೈತ ಮಿತ್ತ ಬಜಪೆ ಪೊಲೀಸ್ ಸ್ಟೇಷನ್ ಸುತ್ತಡು ವರದಿ ಐನ ಕೆರ್ನ ಕೇಸ್ತ ಆರೋಪಿಗೆ ಬಜಪೆ ಪೊಲೀಸರು ಹಿಡ್ದು ರಾಜವೆನ್ನಾದಿಗೆ ದಿನಲ ನಿಸರ್ಗ ಹೋಟೆಲ್ ಬಚ್ಪೆಡ್ದು ಬೀಫ್ ಆನಸ್ ಕೊರೊಂದುಲ್ಲಿರು ಜನಕ್ಲಿನ ರಕ್ಷಣೆ ಮಲ್ಪಡಾಯಿನ ಪೊಲೀಸರು ಅಪರಾಧಿಲಿನ ಒಟ್ಟು ಸೇಡ್ದು ಪೊಲೀಸ್ ಇಲಾಖೆಯನ್ನು ಬುಡ್ಚಾದನೇಕ ಗಳಸೊಂದುಲ್ಲಿರು ಮುಲ್ಪ ಬೇಲಿಯೇ ಲಕ್ಕದ ಕಂಡ ಮೇವೊಂದುಂಡು ಮುಲ್ಪ ಪೊಲೀಸರ ನಮಿತ್ತು ದಿನ ಭರವಸೆ ಸುಳ್ಳ ಒಂದುಂಡೊಂದು ಪೊಲೀಸರಿಗೆ ಕುಚ್ಚನೆ ಮಲ್ತದು ಬರೆದು ಪಾಡ್ನ ಬಗೆಟ್ ದೂಡ್ತುಂಡು. ಈ ಸಂಬಂಧ ಕರಿನ ಮೇ ತಿಂಗೊಲ್ದ ಎನ್ಮೇಕ್ ಕೇಸ್ ಪಾಡ್ದಿನ ಬಜಪೆ ಪೊಲೀಸರ ಆರೋಪಿ ಅಭಿಷೇಕ್ನ ಇತ್ತೆ ಪತ್ತದೇರ ಅಭಿಷೇಕ್ನ ಮಿತ್ತು ಸುರತ್ಕಲ್ ಪೊಲೀಸ್ ಸ್ಟೇಷನ್ ಕೆರ್ನ ಬೊಕ್ಕ ಕೆರಿಯರ ಪ್ರಯತ್ನದ ಕೇಸ್ ಅಂಜನೆ ಪೆಟ್ಟು ಪಾಡ್ನ ಕಾಪು ಪೊಲೀಸ್ ಸ್ಟೇಷನ್ ದರೋಡೆ ಕೇಸ್ ಪಾಡ್ದಂಡು. ಆರೋಪಿ ಅಭಿಷೇಕ್ನ ಬಂಧನ ಮಲ್ತದಿನ ಪೊಲೀಸರ ನನ್ನದ ತನಿಖೆಗಾದ ಸೆಂಟ್ ಪೊಲೀಸರ್ನ ಸ್ವಾಧೀನಗೂ ಒಪ್ಸದಿತ್ತೇರ. ಐಡ್ದು ಬೊಕ್ಕ ಕೋರ್ಟ್ಗೂ ಹಾಜರು ಮಲ್ತದನಂದು ಪೊಲೀಸರು ಮಾಹಿತಿ ಕೊಡ್ತೇರ. ಕುಡ್ಲದ ಜಪ್ಪು ಮಹಾಕಾಳಿಪಟ್ಪು ಅಡಿಸಂಕ ಕಾಮಗಾರಿ ತುರ್ತು ಮುಗಿತದ ಸಾರ್ವಜನಿಕ ಸಂಚಾರಗೂ ಬುಡ್ದು ಕೊರಡು 1 ವರ್ಷ ಕಾಲ ಜಪ್ಪು ಮಹಾಕಾಳಿಪಟ್ಪು ರೈಲ್ ಗೇಟ್ ಮುಚ್ಚರೆ ಬಲ್ಲಿಂದು ಒತ್ತಾಯ ಮಲ್ತದ ಗುರುವಾರ ತುಳುನಾಡ ರಕ್ಷಣಾ ವೇದಿಕೆ ಹಕ್ಕೊತ್ತಾಯ ಸಭೆ ನಡಪಾದಂಡು. ಕುಡ್ಲದ ಜಪ್ಪು ಮಹಾಕಾಳಿಪಟ್ಪು ಅಡಿಸಂಕ ಕಾಮಗಾರಿ ತುರ್ತು ಮುಗಿತದ ಸಾರ್ವಜನಿಕ ಸಂಚಾರಗೂ ಬುಡ್ದು ಕೊರಡು 1 ವರ್ಷ ಕಾಲ ಜಪ್ಪು ಮಹಾಕಾಳಿಪಟ್ಪು ರೈಲ್ವೆ ಗೇಟ್ ಮುಚ್ಚರೆ ಬಲ್ಲಿಂದು ಒತ್ತಾಯ ಮಲ್ತದ ಗುರುವಾರ ತುಳುನಾಡ ರಕ್ಷಣಾ ವೇದಿಕೆ ಹಕ್ಕೊತ್ತಾಯ ಸಭೆ ನಡಪಾದಂಡು. ಕುಡ್ಲ ನಗರದ ಜಪ್ಪು ಮಹಾಕಾಳಿಪಟ್ಪು ರೈಲ್ವೆ ಗೇಟ್ ಕೈತಲ್ ನಡಪಾಯಿನ ಪ್ರತಿಭಟನೆದ ಸಭೆಟ್ ರೈಲ್ವೆ ಇಲಾಖೆ ಬೊಕ್ಕ ಸರ್ಕಾರ ವಿರೋಧ ತೋಜಾದ ಘೋಷಣೆ ಪಾಡ್ಯರ. ತುಳುನಾಡ ರಕ್ಷಣಾ ವೇದಿಕೆದ ತಾಪಕ ಗುರುಕಾರ್ಯರು ಯೋಗೀಶ್ ಶೆಟ್ಟಿ ಜಪ್ಪು ಪಾತಿಡ್ದು ಗೇಟ್ ಪಾಡ್ನಗ ಪ್ರತಿಯೊಂಜಿ ಸರ್ತಿಲ ಸಾರ್ವಜನಿಕರನ್ನ ಭಾರಿ ಪೊರ್ತು ನಷ್ಟ ಆಪುಂಡು ಇಂದೆಡ್ದಾದ್ರ ಸಾರ್ವಜನಿಕರಿಗೆ ಭಾರಿ ಕಷ್ಟ ಕರಿನ ಪಾಕ ವರ್ಷಲನ ಪ್ರತಿಭಟನೆದ ಫಲಾದ ರೈಲ್ ಅಡಿಸಂಕ ಕಾಮಗಾರಿ ನಡತೊಂದುಂಡು ಅವಲ ಭಾರಿ ನಿಧಾನೋಡು ಸಾಗುಂದುಂಡು ಅಂಚ ದೀಕ್ಷನೊಟ್ಟೆ ಕಾಮಗಾರಿ ಮುಗಿತದ ಸಾರ್ವಜನಿಕರಿಗೆ ಸಂಚಾರಗೂ ಬುಡ್ದು ಕೊರಡೊಂದು ಒತ್ತಾಯ ಮಲ್ತೆರ. ತುಳುನಾಡ ರಕ್ಷಣಾ ವೇದಿಕೆದ ಕೇಂದ್ರೀಯ ಆಫೀಸ್ ಕಾರ್ಯಂತರ ಪ್ರಶಾಂತ್ ಭಟ್, ಹರೀಶ್ ಚಪ್ಪುಮುಗೇರ್, ಜ್ಯೋತಿಕಾ ಜೈನ್, ಶಾರದಾ ಶೆಟ್ಟಿ ಪ್ರತಿಭಟನೆಡು ಪಾಲ್ಗೊಂಡಿದ್ದರು. ಇದು ನ್ಯಾಯ ಅಲ್ಲ, ಅನ್ಯಾಯ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಇದು ನ್ಯಾಯ ಅಲ್ಲ, ಅನ್ಯಾಯ. ಅಯ್ಯಯ್ಯೋ ಅನ್ಯಾಯ. ಇತ್ತ ಪ್ರತಿ ಒಂಜಿ ಡೇಟ್ ವೈಸ್ ಬಂದೊಂದುಲ್ಲರು ಎಂಕುಲು ಮೂಜಿ ತಿಂಗಳು ಡೇಟ್ ಕೊಡೊಂದುಲ್ಲರು ಒತ್ತಾಯ ಬಂದಾಗ ಎಂಕುಲು
எங்களுக்கு ಕೆಲಸ ಇರ್ತದ ನಿರ್ಮಾಣ ಮಂದದ ಕಂಪ್ಲೀಟ್ ಬಂದದ್ದು ಎಂಗಳಿಗೆ ಸಾರ್ವಜನಿಕರಿಗೆ ಉಡುಪ ಬಂದು ಆಡ ಡೇಟ್ ಅಂತ ಕೊರ್ಪೇರ ಒಂದಿಚ್ಚಿ ಮುರಳಿ ಸೇರಪಿರ ಒತ್ತಾಯ ಮನ್ನಾಗ ಎಲ್ಲಂಜಿ ಡಿಸೆಂಬರ್ 20 ತಾರೀಕು ಪಡ ಎಲ್ಲ ಎಲ್ಲಂಜಿಗೆ ಎಂಗ್ಲ ಕೆಲಸ ಬಿಡುಪೇರ ಬಂದ ಡಾಕ್ಟರ್ ಒಂದು ಡೆಡ್ ಲೈನ್ ಕೊಡ್ತಿದ್ದೇವೆ ಪೇಪರ್ನ ಸ್ಟೇಟ್ಮೆಂಟ್ ಕೊರಿಯರು ಆಡ ಸ್ವಾಮಿ ಇತ್ತೆಲ್ಲ ಪರಿಸ್ಥಿತಿ ತೋನಾಗಲ್ಲ ಕಂಪ್ಲೀಟ್ ಆತಿಜಿ ಇತ್ತೆ ಎಂಗ್ಲಿಗೆ ಚಿಂತೆ ಆಗ್ತದೆ ಸ್ವಾಮಿ ನಿಕ್ಕುಲು ಪಿರ ಪಾಡೊಂದುಲ್ಲಾರು ಅವಿನ ಆಯ್ನದು ಶೀಘ್ರವಾದ ಆ ಒಂಜಿ ಎಂಗ್ಲಿಗೆ ರಸ್ತೆಯನ್ನು ಸಾರ್ವಜನಿಕರಿಗೆ ಮುಕ್ತವಾದ ಬಿಟ್ಟುಕೊಳ್ಳ ಕೆಲಸ ಇದ್ವೆ ಆಂಡ ಐಟಮ್ ಬೊಕ್ಕ ಎಂಗ ವಿನಂತಿ ಬಂದ ಈ ಗೇಟ್ ಇತ್ತೆ ಓಪನ್ ಉಂಡು ಈ ಗೇಟ್ ಓಪನ್ ಇತ್ತೆ ಸಾಧಾರಣ ಜನಗಳು ಹೋಗುದಿಲ್ಲ ಇದು ಈ ಗೇಟ್ ಪರ್ಮನೆಂಟ್ ಆದ ಬಂದ ಮಂತನಾಂಡ ಅವಳು ಒಂಜೊಳೆ ನೀರಿದ ಸಂದರ್ಭ ಮನೆಯ ಸಂದರ್ಭ ಅವಳು ನೀರು ಬತ್ತು ಉಂಟುನಾಂಡ ಮುಲ್ಪದ ಜನಕ್ಕೂ ದಾದ ಮನ್ಪುಡು ಸ್ವಾಮಿ ಈ ಗೇಟ್ ಬಂದಾಣ ಎಂಕುಲು ಒಲ್ಪಡ್ದು ಮುಲ್ಪಗೋಸ್ಕರ ಸಪರೇಟ್ ಎಂಕುಂಜಿ ನನ್ನ ಒಂದು ಹೆಲಿಕಾಪ್ಟರ್ ದೀಪನಂಜಿ ಪರಿಸ್ಥಿತಿ ನಿರ್ಮಾಣ ಹಾಕುಡು 5 ವರ್ಷದುಲೈದ ಜೋಕ್ಲೆಗ್ ಪೋಲಿಯೋ ಲಸಿಕೆ ಕಡ್ಡಾಯ ಆದಿತ್ತದು ಡಿಸೆಂಬರ್ 21 ಕೈತರ ಕಡ್ಡಾಯವಾದ ಪಾಡ್ಪಾವಡೊಂದು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಚ್.ಆರ್. ತಿಮ್ಮಯ್ಯ ಕೇನೊಂದಿರ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಚ್.ಆರ್. ತಿಮ್ಮಯ್ಯ ಕುಡ್ಲಡು ಸುದ್ದಿ ಕೊಟ್ಟಡು ಮಾಹಿತಿ ಕೊಡ್ದು 5 ವರ್ಷದುಲೈ ಜೋಕ್ಲೆಗ್ ಪೋಲಿಯೋ ಲಸಿಕೆ ಕಡ್ಡಾಯ ಆದಿತ್ತದು ಡಿಸೆಂಬರ್ 21 ಕೈತಾರ ಕಡ್ಡಾಯ ಆದ ಪಾಡ್ಪಾವಡೊಂದು ಕೇನುಂಡೆರ ಕಾಂಡೇನ್ಮುರ್ದು ಬಯ್ಯ 5 ಮುಟ್ಟ ಪೋಲಿಯೋ ಲಸಿಕೆ ಶಿಬಿರ ಕಾರ್ಯಡುಪುಂಡು ಜಿಲ್ಲೆಡು ಒಟ್ಟು 150 ಬೂತ್ ಮಾಲ್ತದಿತ್ತದು ಒಂದು ಬಸ್ ಸ್ಟ್ಯಾಂಡ್ ರೈಲ್ ಆಫೀಸ್ ವಿಮಾನ ಒಂತುನ ತಾಂಡುಡಿಂಚ ಬೇತೆ ಕಡೆಟ್ಟು ಕಾರ್ಯಡುಪುಂಡು ಐತಾರ ನಡುಪುನ ಪೋಲಿಯೋ ಲಸಿಕೆ ಅಭಿಯಾನಗೂ ಸಾಕಾರ ಕೊರಡೊಂದು ಡಾಕ್ಟರ್ ಎಚ್.ಆರ್. ತಿಮ್ಮಯ್ಯ ಪಂಡೇರ 21 ಭಾನುವಾರ ಡಿಸೆಂಬರ್ ಈ ದಿವಸ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ 5 ವರ್ಷ ಮೇಲ್ಪಟ್ಟ ಆ ದಿನ ಹುಟ್ಟಿದ ಮಗುವಿನಿಂದ ಹಿಡಿದು 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ನಾವು ಪೋಲಿಯೋ ಹನಿಗಳನ್ನು ನಮ್ಮ ನಿಗದಿತ ಬೂತ್ಗಳಲ್ಲಿ ನಾವು ಹನಿಯನ್ನು ಹಾಕೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಒಂದಷ್ಟು ಸೂಕ್ಷ್ಮ ಕ್ರಿಯಾ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಒಟ್ಟು 956 ಲಸಿಕಾ ಕೇಂದ್ರಗಳನ್ನು ಬೂತ್ಗಳನ್ನು ನಾವು ತೆರೆದಿದ್ದೀವಿ. ಇದರಲ್ಲಿ 921 ಫಿಕ್ಸೆಡ್ ಬೂತ್ ಇರುತ್ತೆ ಹಾಗೂ ಇದರಲ್ಲಿ 32 ಟ್ರಾನ್ಸಿಟ್ ಬೂತ್ ಅಂತಂದರೆ ಬಸ್ ಸ್ಟ್ಯಾಂಡ್ಗಳಿರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಎಲ್ಲೆಲ್ಲಿ ಹೆಚ್ಚು ಜನಸಂದಣಿ ಇರುತ್ತೋ ಅಲ್ಲಿ ಮಕ್ಕಳು ಬರ್ತಾರೋ ಅವು ಮಕ್ಕಳು ಲಸಿಕೆಯಿಂದ ವಂಚಿತರಾಗಬಾರದು ಅನ್ನೋ ದೃಷ್ಟಿಯಿಂದ ನಾವು 32 ಟ್ರಾನ್ಸಿಟ್ ಬೂತ್ಗಳನ್ನು ಪಾಯಿಂಟ್ಗಳನ್ನು ತೆಗೆದಿಟ್ಟಿದ್ದೀವಿ. ಹಾಗೆ 3 ಮೊಬೈಲ್ ತಂಡ ನಾವು ಮಂಗಳೂರು ತಾಲೂಕಿನಲ್ಲಿ 3 ಮೊಬೈಲ್ ತಂಡಗಳನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ. ಈ ಮೊಬೈಲ್ ತಂಡ ನಿರಂತರವಾಗಿ ಎಲ್ಲೆಲ್ಲಿ ಹೈ ರಿಸ್ಕ್ ಇರುತ್ತೆ ಅಥವಾ ಹಾರ್ಡ್ ಟು ರೀಚ್ ಏರಿಯಾ ಇರುತ್ತೆ ಅಂಥವುಗಳನ್ನು ಈಗಾಗಲೇ ಐಡೆಂಟಿಫೈ ಮಾಡಿರೋದ್ರಿಂದ ಅಲ್ಲಿ ತೆರಳಿ ಮಕ್ಕಳಿಗೆ ಲಸಿಕೆಯನ್ನು ಹಾಕಿಸಿ ಗುರುತಿಸಿ ಅವರು ಲಸಿಕೆಯನ್ನು ಹಾಕೋ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಮ್ಮ ಜಿಲ್ಲೆಯ ಒಟ್ಟು 23,11,835 ಜನಸಂಖ್ಯೆಗೆ 1,41,594 ಮಕ್ಕಳ ಗುರಿಯನ್ನು ನಿಗದಿಪಡಿಸಲಾಗಿದೆ. ಕಳೆದ ವರ್ಷ ಕೂಡ ಇಷ್ಟೇ ಗುರಿಯನ್ನು ನಾವು ಸಾಧನೆಯನ್ನು ಮಾಡಿದ್ವು. ಸೊ ಅದೇಯನ್ನು ನಾವು ಗುರಿಯನ್ನಾಗಿ ತೆಗೆದುಕೊಂಡಿದ್ದೀವಿ. ಎನ್ನ ದೇಶ ಪಂಪನ ಸ್ವಾಭಿಮಾನುಡು ಪ್ರತಿಯೊರಿಲ ಸ್ವಂತ ದೇಶದ ಸೊತ್ತಲೆಯನ್ನು ಗಲಸೊಡೊಂದು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಪಂತೆರ ಪುತ್ತೂರಿಗೂ ಸ್ವದೇಶಿ ಜಾಗರಣ ಸೈಕ್ಲಿಂಗ್ ಅಭಿಯಾನ ಬತ್ತಿನ ಪೊರ್ತುಡು 6 ಪಾತಿರಿಯರು ಸ್ವದೇಶಿ ಬಳಸಿ ದೇಶ ಉಳಿಸಿ ಪನ್ಪನ ಘೋಷಣೆ ದಡಿಟ್ಟು ಸಾಫ್ಟ್ವೇರ್ ಉತ್ಪತ್ತಿಲೆಡ್ದು ಬತ್ತಿನ ನಿಚ್ಚ ಗಲಸುನ ಮುಟ್ಟ ಸ್ವಂತ ದೇಶದ ಉತ್ಪತ್ತಿಲೆನ ಗಲಸುನೇಕು ಮೇದು ಕೊರಿಯರೆ ರಾಷ್ಟ್ರೀಯ ಪಣ ವ್ಯವಸ್ಥೆನ ಗಟ್ಟಿ ಮಲ್ಪನ ಉದ್ದೇಶಡು ಬೆಂಗಳೂರದ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ದ ನಿಲೆಟ್ ಭಾರತದ ದುಂಬುದ ಸೇನಾಧಿಕಾರಿ ಬೊಕ್ಕ ಕರ್ನಾಟಕ ಸರ್ಕಾರದ ದುಂಬುದ ನಿರ್ದೇಶಕರ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ದುಂಬಾಳ್ತೆಡ್ ಸ್ವದೇಶಿ ಜಾಗರಣ ಸೈಕ್ಲಿಂಗ್ ಅಭಿಯಾನ ನಡ್ತೊಂದಿತ್ತದು. ಅಭಿಯಾನ ಪುತ್ತೂರುಗೂ ಬೈತಂಡ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕುರ್ಕಾರ್ಯರ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಭಾರತಾಂಬೆಗೂ ಪುರ್ಪ ಪಾಡ್ದು ಜಾತುಗೂ ಚಾಲನೆ ಕೊರಿಯರ ಈ ಪೊರ್ತುಡಾರು ಪಾತ್ರಿಡ್ದು ಎನ್ನ ದೇಶ ಪನ್ಪುನ ಸ್ವಾಭಿಮಾನುಡು ಪ್ರತಿಯೊರಿಲ ಸ್ವಂತ ದೇಶದ ಸೊತ್ತುಲೆನ್ ಗಲಸುಡು ಓವೇ ಪ್ರಚಾರ ಜಾಹೀರಾತು ಒಪ್ಪಡು ಎನ್ನ ದೇಶದ ಸೊತ್ತುಲೆನೆ ಗಲಸುವೆ ಎಂದು ಸಂಕಲ್ಪ ಮಲ್ತದು ಬದಲಾವಣೆ ಕನವುಡೊಂದು ಪಂಡಿರ ಸುಮಾರು 5 ಕಿಲೋಮೀಟರ್ ದೂರದ ಜಾತುಡು ದುಂಬುದ ಸೈನಿಕರು, ಬ್ಯಾಂಕ್ ಕೆಲಸಗಳು, ವಿಜ್ಞಾನಿಗಳು, ಇಂಜಿನಿಯರ್ಲು, ವೈದ್ಯರು, ವಿವೇಕಾನಂದ
ಬರೋ ಸಂಸ್ಥೆಡ್ ಕಲ್ತಿನಕ್ಲು ಕಲ್ಪನಕ್ಲು ಇಂಚ ಪಾಕ ಜನ ಪಾಲ್ದೆತ್ತೊಂಡೆರ. ಬಿಜೆಪಿ ಗ್ರಾಮಾಂತರ ಮಂಡಲದ ಗುರ್ಕಾರ್ಯದ ದಯಾನಂದ ಶೆಟ್ಟಿ ಉಜಿರೆಮಾರ್ ಒತ್ತು ಗುರ್ಕಾರ್ಯರು ವಿದ್ಯಾಧರ ಜೈನ್ ಹರಿಪ್ರಸಾದ್ ಯಾದವ್ ಇಂಚ ನಾಯಕರಿತ್ತೆರ. ಸೈಕಲ್ ಜಾಥಾ ವಿವೇಕಾನಂದ ಕಾಲೇಜ್ ಮುಟ್ಟ ನಡೆದುವಕ್ಕ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿದ ವೈದೇಹಿ ಸಭಾಂಗಣಡು ಜಾತುಡು ಪಾಲ್ದೆತ್ತೊನ್ನ ಕೂಟದ ಕ್ಲೆಡ ಪಾತರ ಕತೆ ನಡೆತಂಡ. ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಸಭಾಂಗಣದಲ್ಲಿ ಸೇರಲಿಕ್ಕೆ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸ್ವದೇಶಿ ಬೆಳೆಸಿ ದೇಶವನ್ನು ಬೆಳೆಸಿ ಎಂಬ ಘೋಷವಾಕ್ಯದಡಿ ಸಾಫ್ಟ್ವೇರ್ ಉತ್ಪನ್ನಗಳಿಂದ ನಿರ್ದೇಶಕರಾದ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಸ್ವದೇಶಿ ಜಾಗರಣ ಸೈಕ್ಲಿಂಗ್ ಅಭಿಯಾನ ಇದೀಗ ತಾನೇ ಬೆಂಗಳೂರಿನಿಂದ ಹೊರಟು ಪುತ್ತೂರಿಗೆ ಆಗಮಿಸಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ರಾಜರಸ್ತೆಯ ಮೂಲಕ ವಿವೇಕಾನಂದ ಕಾಲೇಜಿನ ಸಭಾಂಗಣದಲ್ಲಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ, ಅವರು ಹೇಳ್ತಾ ಇರುವಂತದ್ದು ವೋಕಲ್ ಫಾರ್ ಲೋಕಲ್ ಅಂದ್ರೆ ಸರ್ವಸಾಮಾನ್ಯ ಜನ ಏನು ತಯಾರು ಮಾಡ್ತಾರೆ ಅದರ ಬಗ್ಗೆ ಮಾತಾಡಿ ಅಂತ. ಅದಾದ ಮೇಲೆ ಲೋಕಲ್ ಫಾರ್ ಗ್ಲೋಬಲ್ ಅಂತ, ಇಡೀ ಜಗತ್ತಿಗೆ ನಮ್ಮದು ಹೋಗಬೇಕು ಅಂತ, ಎಲ್ಲಾ ಸಂಗತಿಗಳು ಹಾಗೆ ಆಗಬೇಕು ಅಂತ. ನಾವು ಬೆಳಿಗ್ಗೆ ಎದ್ದು ಹಲ್ಲು ಉಜ್ಜಬೇಕಾದ್ರೆ ನಮಗೆ ನೆನಪಾಗೋದು ಕಾಲ್ಗೇಟ್ ಇಲ್ಲಾಂದ್ರೆ ಪೆಪ್ಸೋಡೆಂಟ್. ಅದರ ಬದಲು ನಮ್ಮದೇ ಪತಂಜಲಿನೋ ಅಥವಾ ಉಳಿದಂತ ಯಾವ್ದಾದ್ರು ವಸ್ತುಗಳಿದೆ ಅದನ್ನು ಉಪಯೋಗ ಮಾಡಬಹುದು. ನಾವು ಎಲ್ಲದರಲ್ಲೂ ಭಾರತವನ್ನೇ ನಾನು ಆಯ್ಕೆ ಮಾಡಿಕೊಳ್ತೇನೆ ಅಂತ ಹೇಳುವಂತದ್ದನ್ನು ಯೋಚನೆ ಮಾಡಬಹುದಾ? ಅದು ಈ ಸ್ವದೇಶಿಯ ಒಂದು ಕಲ್ಪನೆ. ಬೆದ್ರ ತಾಲೂಕು ನಿಡ್ಡೋಡಿ ಗ್ರಾಮ ಮಚ್ಚಾರ್ದ ಜವನೆ ಅಭಯ ಉಡುಪ ಭಾರತೀಯ ನೌಕಾಪಟ್ಲಮಡು ಸಬ್ ಲೆಫ್ಟಿನೆಂಟ್ ಅಧಿಕಾರಿ ಆತಿರ ಒಂದು ನಾಟಕ ಪೆರ್ಮೆದ ಸಂಗತಿಯಾದುಂಡು. ಬೆದ್ರ ತಾಲೂಕು ನಿಡ್ಡೋಡಿ ಗ್ರಾಮ ಮಚ್ಚಾರದ ಜವನೆ ಅಭಯ ಉಡುಪ ಭಾರತೀಯ ನೌಕಾಪಟ್ಲಮಡು ಸಬ್ ಲೆಫ್ಟಿನೆಂಟ್ ಅಧಿಕಾರಿಯಾತಿರ. ನೌಕಾಪಟ್ಲಂದ ಪುನೆಡುಪುನ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಡ್ 3 ವರ್ಷ ತರಬೇತಿ ಮುಗಿತಿದ್ದು ಕೇರಳಡುಪುನ ಭಾರತೀಯ ಅಕಾಡೆಮಿಡ್ 1 ವರ್ಷದ ತರಬೇತಿ ಮುಗಿತಿದ್ದಿತ್ತೆ ಸಬ್ ಲೆಫ್ಟಿನೆಂಟ್ ಅಧಿಕಾರಿಯಾದ ನೌಕಾಪಟ್ಲಂ ಸೇರ್ತಿರ. ಅಭಯ ಉಡುಪ ನಿಡ್ಡೋಡಿ ಗ್ರಾಮ ಮಚ್ಚಾರ್ದ ದುಂಬುದ ಸೇನಾಧಿಕಾರಿ ಉದಯಚಂದ್ರ ಉಡುಪ ಬಕ ಶುಭ ಉಡುಪ ಮಕ್ಳೆ ನಮಗೆ. ದಕ್ಷಿಣ ಕನ್ನಡ ಜಿಲ್ಲೆದ ಜವನೆ ಉರಿ ದೇಶದ ರಕ್ಷಣಾ ವ್ಯವಸ್ಥೆದ ಬಾರಿ ದುಂಬುಪುನ ಘಟಕಲೆಡುವಂಜೈನ ನೌಕಾಪಟ್ಲಮಡು ಅಧಿಕಾರಿಯಾಯನು ನಾಡಗ ಪೆರ್ಮೆದ ಸಂಗತಿಯಾದುಂಡು. ಬಂಟರ್ನ ಸಂಘ ಬಜಪೆ ವಲಯದ ನಿಲೆಟ ಡಿಸೆಂಬರ್ 20 ಪಾಲ್ದಟ್ಟಿಡ್ ಬಂಟೆರೆ ಪರ್ಬ ರಡ್ಡು ಸರತ್ತ 21 ಬಜಪೆದ ಮುಂಡಾಟ ಸಂಘಡು ನಡಪರೆ ಉಂಡೊಂದು ಸಂಘದ ಒತ್ತುಗುರ್ಕಾರ್ಯರ ಸುಕೇಶ್ ಶೆಟ್ಟಿ ಮುಂಡಾರ್ ಗುತ್ತು ಪಂತೆರ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ಬಂಟೆರ್ನ ಸಂಘ ಬಜಪೆ ವಲಯ ಮುಂಡಾರ್ದ ಒತ್ತುಗುರ್ಕಾರ್ಯರ ಸುಕೇಶ್ ಶೆಟ್ಟಿ ಮುಂಡಾರ್ ಕುಡ್ಲಡ್ ಸುದ್ದಿ ಕುಟ್ಟಡ್ ಪಾತ್ರೆಡ್ ಡಿಸೆಂಬರ್ 25 ಐತಾರ ಮುಂಡಾರ್ಡ್ ಪಾಲ್ದಟ್ವಿಡ್ ಬಂಟೆರೆ ಪರ್ಬ ರಡ್ಡು ಸರತ್ತ 21 ಬಂಟೆರ್ನ ಸಂಗೋಲೆನ ಸಾಂಸ್ಕೃತಿಕ ಪಂಥ ರಾಷ್ಟ್ರೀಯ ಬಂಟೆರ್ನ ಕಲಾವೈಭವ ಅಟ್ಟಣೆ ಮಲ್ದನಂದು ಪಂಡಿರ. ಈ ಕಾರ್ಯಕ್ರಮ ಹೊಸ ಗುರ್ಕಾರ್ಯನ ಅಧಿಕಾರದಿತ್ವನ್ನ ಕಾರ್ಯ ಬಂಟೆರ್ನ ಸಂಗೋಲೆನ ಸಾಂಸ್ಕೃತಿಕ ಪಂಥ ಮರ್ಯಾದೆ ಮೆಚ್ಚಿಗೆ ವಿದ್ಯಾನಿಧಿ ಉದೀಪನ ಬಗ ಪಣವು ಸಾಯಪಟ್ಟುನ ನಡಪರೆ ಉಂಡೊಂದು ರೂಪಾಯಿ ಸಾಂಸ್ಕೃತಿಕ ಪಂಥುಡು ಗೆಂದಿನ ಕೂಟಲಿಗೆ ಸುರುತ್ತೈ ನಾಮ 1 ಲಕ್ಷ ರೂಪಾಯಿ ರಡ್ಡನೇ ನಾಮ 75,000 ರೂಪಾಯಿ ಬಕ ಮೂಜನೇ ನಾಮ 50,000 ರೂಪಾಯಿ ದೇತಂಡ ಸಾಧಕರಾಯನ ಡಾಕ್ಟರ್ ಎಂ ಮೋಹನ ಆಳ್ವ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯರೆಗೆ ದುಂಬುದ ಲೋಕಾಯುಕ್ತರ ನಿಟ್ಟೆ ಸಂತೋಷ್ ಹೆಗ್ಡೆ ಸಮ್ಮನದ ಮರ್ಯಾದೆ ಮಲ್ಪೆರಂದು ಸುಕೇಶ್ ಶೆಟ್ಟಿ ಪಂಡ್ಯರ ಒತ್ತುಗುರ್ಕಾರ್ಯರ ಸುಕೇಶ್ ಮಾಣೈ ಪ್ರಧಾನ ಕಾರ್ಯಂತರ ಅಜಿತ್ ಕುಮಾರ್ ಶೆಟ್ಟಿ ಸುದ್ದಿ ಕುಟುಡಿತ್ಯರ. ನೂತನ ಅಧ್ಯಕ್ಷರಾದಂಥ ಶ್ರೀಯುತ ಕರಂಬಾರು ಪಡುಮನೆ ವೇಣುಗೋಪಾಲ್ ಶೆಟ್ಟಿಯವರ ನೂತನ ಅಧ್ಯಕ್ಷತೆಯ ಪದಗ್ರಹಣ ಕಾರ್ಯಕ್ರಮವು ತಾರೀಕು 28/12/2025 ಆದಿತ್ಯವಾರ ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಮ್ಮ ಸಂಘದ ನಿವೇಶನವಾದಂಥ ತಾರಿಕಂಬಳದ ಪರಿಸರದಲ್ಲಿ ರಾಜ್ಯ ಹೆದ್ದಾರಿ 67ರ ತಾರಿಕಂಬಳದ ಪರಿಸರದಲ್ಲಿ ನಾವು ಸಂಘಕ್ಕೆ ಖರೀದಿಸಿದಂತ ಒಂದು ನಿವೇಶನದಲ್ಲಿ ವ್ಯತಿರಿಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿದ್ದೇವೆ. ನೂತನ ಅಧ್ಯಕ್ಷರು ತಮ್ಮ ಊರಾದ ಕರ್ಮಾರ್ನಲ್ಲಿ ವಾಸಿಸುತ್ತಿದ್ದರು ಮುಂಬೈಯಲ್ಲಿ ತಮ್ಮ ಉದ್ಯೋಗದಲ್ಲಿದ್ದು ತಮ್ಮ
ಆ ವ್ಯವಸ್ಥೆಯನ್ನು ಮುಂದೆ ಹೋಟೆಲ್ ಉದ್ಯಮವನ್ನು ಮುಂಬೈಯಲ್ಲಿ ಅವರು ಮಾಡುತ್ತಾ ಈ ಭಾಗದಲ್ಲಿ ಪ್ರತಿಷ್ಠಿತ ತಾಡೆ ಬಂಟರ ಸಂಘದ ಅಧ್ಯಕ್ಷರಾಗಿ ನಿರಂತರ ಅಲ್ಲಿ ಕೂಡ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರನ್ನು ಈ ಒಂದು ಸಂಘದ ಅಧ್ಯಕ್ಷರಾಗಿ ನಾವು ಅವರನ್ನು ಆಯ್ಕೆ ಮಾಡಿದಾಗ ಈ ಪರಿಸರದಲ್ಲಿ ಕೂಡ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಉದ್ದೇಶದಿಂದ ತಮ್ಮ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಬೇರೆ ಬೇರೆ ಕ್ಷೇತ್ರಗಳ ತಮ್ಮ ಅನುಭವವನ್ನು ನಮ್ಮ ಸಂಘಕ್ಕೂ ಅವರು ಕೊಡುತ್ತಾರೆ ಎಂಬ ಭರವಸೆಯೊಂದಿಗೆ ನಾವು ಆ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಆಯೋಜಿಸುವ ನಿಟ್ಟಿನಲ್ಲಿ 28/12/2025 ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಮೂಲಗೇಣಿ ಒಕ್ಕಲು ರಕ್ಷಣಾ ವೇದಿಕೆದ ನೆಲೆಟ ಡಿಸೆಂಬರ್ 21 ಕೈತಾರ ಕುಡ್ಲದ ಡಾನ್ ಬಾಸ್ಕೋ ಸಭಾಂಗಣಡು ವೇದಿಕೆದ ಜನಸಂಪರ್ಕ ಸಭೆ ಒಕ್ಕ 17ನೇ ಸರ್ವ ಸದಸ್ಯರ ಮಹಾಸಭೆ ನಡಪರೆ ಉಂಡೊಂದು ವೇದಿಕೆದ ತಾಪಕ ಗುರ್ಕಾರ್ಯರ ಮ್ಯಾಕ್ಸಿಮ್ ಡಿಸಿಲ್ವಾ ಪಂತೆರ. ಮೂಲಗೇಣಿ ಒಕ್ಕಲು ರಕ್ಷಣಾ ವೇದಿಕೆದ ತಾಪಕ ಗುರ್ಕಾರ್ಯರು ಮ್ಯಾಕ್ಸಿಮ್ ಡಿಸಿಲ್ವಾ ಕುಡ್ಲಡ್ ಸುದ್ದಿ ಕೊಟ್ಟಡು ಪಾತ್ರದ ವೇದಿಕೆದ ಜನಸಂಪರ್ಕ ಸಭೆ ఒక 17ನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆ ಡಿಸೆಂಬರ್ 21 ಕುಡ್ಲದ ಡಾನ್ ಬಾಸ್ಕೋ ಸಭಾಂಗಣೋಡು ದೀವನ್ನುಂಡು ನೂದಿರ್ದಲ ಮಿಕ್ಕದ ವರ್ಷಲಿರ್ದೆಂಕುಲು ಅನುಭವಿತೊಂದು ಬರೊಂದಿತ್ತಿನ ಎಲ್ಲೆಲ್ಯ ಆಸ್ತಿದ ಮೂಲಗೇಣಿ ಹಕ್ಕನ್ನು ಇಡೀ ಅನುಭವಿಸರೆ ಆವಡಾಯಿನ ಕಾನೂನು ರೀತಿದ ಪೊರ್ಬಾಟದ ಬಗೆಟ್ ಸಾಮಾನ್ಯ ಜನಕ್ಲೆಗ್ ತಿಳುವಳಿಕೆ ಕೊರ್ಪುನ ಉದ್ದೇಶಡು ಈ ಸಭೆಯಲ್ಲಿ ಇದ್ದಂಡು ಮೂಲ ಗೇಣಿ ಚೀಟಿ ಎತ್ತಿನಕ್ಲು ಓಲಾ ಅಡೆಪು ತಡೆಪು ಇಜ್ಜನ್ನಕ್ಲು ಗೇಣಿದ 50% ಅತ್ತಂಡ ಸಾರ ಪಾಲ್ದಿತ್ತೊಂದು ಹಕ್ಕನ್ನು ಪಡೆಯುವಲಿ ದಾನೆ ಅಂಡಲ ಅಡೆಪು ತಡೆಪು ಎತ್ತಂಡ ಸರ್ಕಾರ ಪಗ ಐನ ಟ್ರೆಸರಿಗೆ ಪಾಡ್ದು ಸಾಬೀತು ಮಲ್ತದ ಪರಿಹಾರ ಮಲ್ತೊನಲಿಂದ ಕೋರ್ಟ್ ಪಂತಣಂದು ಮ್ಯಾಕ್ಸಿಮ್ ಡಿಸಿಲ್ವಾ ಪಂಡೆರ ವೇದಿಕೆದ ಗುರ್ಕಾರ್ಯರು MK ಯಶೋಧರ ಒತ್ತು ಗುರ್ಕಾರ್ಯರು ಜೋ ಮಾರ್ಟಿಸ್ ಸುದ್ದಿ ಕೊಟ್ಟಿಡ್ತಾರ. ಹಕ್ಕು ಸಾಬೀತುಪಡಿಸಲಿಕ್ಕೆ ಅಂದ್ರೆ ಭೂಲ್ದಾರರು ಇಲ್ಲದಿದ್ರೆ ಏನಾದರೂ ಅಡೆತಡೆ ಇರ್ತದೆ ಅದನ್ನು ಗವರ್ಮೆಂಟ್ ಟ್ರೆಜರಿಗೆ ಕಟ್ಟಿ ಪ್ರೂವ್ ಮಾಡಿ ನೀವು ನಿಮ್ಮ ಹಕ್ಕನ್ನು ಪಡ್ಕೊಳ್ಬಹುದು ಅಂತ ಬಂದಿದೆ ಇದು ತೀರ್ಪು ಬಂದಿದೆ. ಆ ತೀರ್ಪಿಗೆ ಮೂಲದಾರರು ಪುನಃ ಅಪೀಲ್ ಹೋಗಿದ್ದಾರೆ. ಅದು ಈಗ ನ್ಯಾಯಾಲಯದಲ್ಲಿ ಇದೆ. ಆ ನ್ಯಾಯಾಲಯದಲ್ಲಿ ಈಗ 2 ವರ್ಷ ಆಯ್ತು. ಅದನ್ನು ವಿಚಾರಣೆ ಮುಖ್ಯ ನ್ಯಾಯಮೂರ್ತಿ ಮತ್ತೆ ಇನ್ನೊಬ್ರು ಡಿವಿಷನಲ್ ಬೆಂಚ್ಗೆ ತಗೊಳ್ಬೇಕಂತ ಇದೆ. ಆದ್ರೆ ಈ ಡಿವಿಷನಲ್ ಮುಖ್ಯ ನ್ಯಾಯಮೂರ್ತಿ ಮತ್ತು ಇನ್ನೊಬ್ಬರು ಬೆಂಚ್ ರೆಡಿ ಆಗಿಲ್ಲದಂತ ಇಷ್ಟರವರೆಗೆ ಇನ್ನೂ ವಿಚಾರಣೆಗೆ ಬರಲಿಲ್ಲ. ಈಗ ನಾವು ಕಾಯ್ತಾ ಇದ್ದೇವೆ. ಅದನ್ನು ಯಾವಾಗ ಒಂದು ವಿಚಾರಣೆ ಮಾಡಿ ನಮಗೆ ಹಕ್ಕನ್ನು ಸಾಧ್ಯಪಡಿಸಬೇಕಂತ ನಾವು ಕಾಯ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಮಹಾಸಭೆಯನ್ನು 21ರಂದು 10 ಗಂಟೆಗೆ ಜಡಮಸ್ಕೋ ಹಾಲ್ನಲ್ಲಿ ಆಯೋಜಿಸಿರ್ತೇವೆ. ಬಂಟ್ವಾಳ ತಾಲೂಕದ ರಾಯಿ ಕೈತ್ರೋಡಿ ಮಂತ್ರದೇವತೆ ಕೊರಗಜ್ಜ ಕ್ಷೇತ್ರಡು ವರ್ಷಾದಿ ಕೋಲ ಬೊಕ್ಕ ಪರಕೆದ ಕೋಲ ಶನಿವಾರ ನಡಪರೈತದ ಕೊರಗಜ್ಜ ದೈವದ ಹೊಸ ಶಿಲೆಕಲ್ಲದ ಮೂರ್ತಿನ ಪ್ರತಿಷ್ಠೆ ಮಲ್ತದ ಕಲಶಾಭಿಷೇಕ ನಡಪಾದೆರ. ಸಾರ್ಲಪಟ್ಟದ ಕೊರಗಜ್ಜೆ ಕಲ್ಚಿಗಡು ಮಾಮಲ್ಲ ಕಾರಣಿಕದ ಶಕ್ತಿ ಕಾಯಬಿಡ್ದು ಮಾಯಗ ಸಂದದ ಮರತ ಮುದೆಲ್ಡು ನೆಲೆ ಉಡ್ದು ಗೋಚಾರಕು ಬತ್ತಿನ ಕೊರಗ ತನಿಯನ ಅಜ್ಜೆ ಕೊರಗಜ್ಜೆ ತನಿಯಜ್ಜೆ ಎಂದು ಅರ್ತಿ ಬಿಡ್ತಿಡು ಶ್ರದ್ಧೆ ಭಕ್ತಿಡು ಕಟ್ಟೆ ಗುಂಡ ಸಾನ ಕಟ್ಟದ್ಲ ನಮ್ಮಿಂಚಿ ಭಕ್ತ ಜನಮಾನಿ ಆರಾಧನೆ ಮಲ್ತೊಂದು ಬೈದಿರ. ಬಂಟ್ವಾಳ ತಾಲೂಕು ರಾಯಿ ಕೈತ್ರೋಡಿದ ಮಂತ್ರದೇವತೆ ಕೊರಗಜ್ಜ ನಕ್ಷೇತ್ರಡು ಶನಿವಾರ ಮಂತ್ರ ಜವದೆ ಕೊರಗಜ್ಜ ದೈವಲೆಗ್ ವರ್ಷಾದಿ ಕೋಲಬಕ ಪರಕೆದ ಕೋಲಾಟಣೆ ಆದಿತ್ತದು 5 ಕೊರಗಜ್ಜನ ಶಿಲೆಕಲ್ಲದ ಹೊಸ ಮೂರ್ತಿ ಮಲ್ಪಾದಿರ. ರಾಯಿ ಜಂಕ್ಷನ್ ನಡೆದು ಮೆರವಣಿಗೆಡ ಕೊರಗಜ್ಜನ ಮೂರ್ತಿನ ಮೆರವಣಿಗೆಡ ಕ್ಷೇತ್ರೋಕನತೆರ ದೈವದ ಮೂರ್ತಿ ಪ್ರತಿಷ್ಠೆ ಮಲ್ತದ ಅಭಿಷೇಕ ನಡಪಾದ ತಂಬಿಲ ಕರಿತದ ಭಕ್ತರಿಗೆ ಪ್ರಸಾದ ಕುರಿಯರ ಆರಾಧನೆ ಮಲ್ತೊಂದು ಬೈದಿನ ಮಂತ್ರದೇವತೆ ಕೊರಗಜ್ಜ ಕ್ಷೇತ್ರದ ಲೋಕೇಶ್ ಕೈತ್ರೋಡಿ ಚಂದ್ರಾವತಿ ಬಕ ಜೋಕುಲು ಕುಟುಂಬ ಸಂಸಾರ ಊರದ ಸುತ್ತಮುತ್ತ ಗ್ರಾಮಲೆನ ಭಕ್ತರು ಈ ಪುರ್ತುಡಿತದ ದೈವಲೆನ ಇಂಬು ನಟ್ಟೊಂಡೆರು.
ಸಂಗೀತ ಬಜಿ ಕಲೆಯತ್ತ ಅವು ಮನಸ್ಸನ್ನು ಶುದ್ಧ ಮಲ್ಪನ ಅಪೂರ್ವದ ಸಾಧನ ಅಂದ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಪದ ಪನ್ಪನಾರ್ ಪದ್ಮಶ್ರೀ ಪಂಡಿತ್ ವೆಂಕಟೇಶ ಕುಮಾರ್ ಪಂತೆರ ಬೆದ್ರ ಕಲ್ಲಬುಟ್ಟದ ಎಕ್ಸಲೆಂಟ್ ವರವು ಸಂಸ್ಥೆದ ಸಂಗೀತ ರಸ ಸಂಜೆ ಕಾರ್ಯಕ್ರಮಟು ಆರು ಪಾತಿರಿಯರು ಬೆದ್ರ ಕಲ್ಲಬುಟ್ಟದ ಎಕ್ಸಲೆಂಟ್ ಬರವು ಸಂಸ್ಥೆಯ ಗುರುವಾರ ಎಕ್ಸಲೆಂಟ್ ಸಂಗೀತ ರಸ ಸಂಜೆ ಕಾರ್ಯಕ್ರಮ ಅಟ್ಟಣೆ ಮಲ್ದಿತ್ತರ ಸಂಸ್ಥೆದ ಗುರ್ಕಾರ್ಯರು ಯುವರಾಜ ಜೈನ್ ಗುರ್ಕಾರ್ಮೆಡು ಭಿನ್ನೆರಿತದ ಕಾರ್ಯಕ್ರಮವು ದೀಪನಾಂಡ್ ಕಾರ್ಯಕ್ರಮ ನಡಪಾದ ಕುರ್ಪನ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಪದ ಪನ್ಪನಾರ ಪದ್ಮಶ್ರೀ ವೆಂಕಟೇಶ ಕುಮಾರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಜತೆ ಕಲಾವಿದರಾಯನ ಪ್ರೊಫೆಸರ್ ನರೇಂದ್ರ ನಾಯಕ್ ಅಂಕುಶನ್ ನಾಯಕ್ ಕೇಶವ ಜೋಶಿ ಶ್ರೀಧರ ಪ್ರಭು ಬಸವರಾಜ ಸುಶಾಂತ್ ಸಾಲಿಯನ್ ಹೇಮಂತ ಜೋಶಿ ಬಕ ಧನ್ಯಶ್ರೀ ಮಕ್ಳಿಗೆ ಮರ್ಯಾದೆ ಸಂದೈತ ಮಲ್ತೆ ವೆಂಕಟೇಶ್ ಕುಮಾರ್ ಪಾತಿರ್ದ ಸಂಗೀತ ಬಜಿ ಕಲೆಯತ್ತಾವು ಮನಸ್ಸನ್ನು ಶುದ್ಧ ಮಲ್ಪನ ಅಪೂರ್ವದ ಸಾಧನ ಬೊಕ ಹೃದಯದ ಭಾಷೆಯ ದುಂಡು ಸಾಂಸ್ಕೃತಿಕ ಮನಸ್ಸು ಮಾತ್ರ ಒಂಜಿಗಟ್ಟಿದ ಕಲ್ತಿನ ಸಮಾಜ ಕಟ್ಟರೆ ಸಾಧ್ಯ ಎಕ್ಸಲೆಂಟ್ ಬರವು ಸಂಸ್ಥೆಯ ಸಂಗೀತ ಆರಾಧನೆ ನಡಪನವು ಕಲಿತ ಭಾಗ್ಯ ಅಂದು ಪಂಡ್ಯರ ಯುವರಾಜ್ ಜೈನ್ ಗುರ್ಕಾರ್ಮೆದ ಪಾತ್ರ ಪಂಡದ ಬರವು ಸಂಸ್ಥೆ ಬಜ್ಜಿ ಪಾಠకు ಮಾತ್ರ ಒಪ್ಪಂದೆ ಬರವು ಕಲ್ಪನಕ್ನ ಇಡೀ ವ್ಯಕ್ತಿತ್ವ ಬುಲಿಚಲ್ಗೆ ವೇದಿಕೆ ಅವಡು ಪರೀಕ್ಷೆದ ಒತ್ತಡ ಪಂಥದ ವಾತಾವರಣ ಉಡುಪುನ ವಿದ್ಯಾರ್ಥಿಗಳಿಗೆ ಸಂಗೀತ ಮಾನಸಿಕ ಶಾಂತಿ ಬೊಕ ಆತ್ಮ ಧೈರ್ಯ ಕೊರ್ಪನೊಂದು ಪಂಡ್ಯರ ಉದ್ಯಮಿ ಕೆ ಶ್ರೀಪತಿ ಭಟ್ ವಾಸ್ತು ತಜ್ಞರ ರಾಮಚಂದ್ರ ಆಚಾರ್ಯ ಎಕ್ಸಲೆಂಟ್ ಸಂಸ್ಥೆದ ಕಾರ್ಯಂತರ ರಶ್ಮಿತಾ ಜೈನ್ ಆಡಳಿತ ನಿರ್ದೇಶಕರು ಡಾಕ್ಟರ್ ಸಂಪತ್ ಕುಮಾರ್ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ಪ್ರದೀಪ್ ಕುಮಾರ್ ಶೆಟ್ಟಿ ಮುಖ್ಯ ಮಾಸ್ಟರ್ ಶಿವಪ್ರಸಾದ ಭಟ್ ಸಿಬಿಎಸ್ಇ ಪ್ರಿನ್ಸಿಪಾಲರು ಶ್ರೀಪ್ರಸಾದ್ ಉದಿಪನ ಕಾರ್ಯಕ್ರಮಟಿತ್ಯರು ಉಪನ್ಯಾಸಕರು ಡಾಕ್ಟರ್ ವಾದಿರಾಜ ಕಲ್ಲೂರಯ್ಯ ಕಾರ್ಯಕ್ರಮ ಸುಧಾರ್ತೆ ಮಲ್ತೆರ ಪದ್ಮಶ್ರೀ ವೆಂಕಟೇಶ ಕುಮಾರ್ ದುಂಬಾಲ್ತೆಡು ತೊರೆದು ಜೀವಿಸಬಹುದೇ ಎಕ್ಸಲೆಂಟ್ ಸಂಗೀತ ರಸ ಸಂಜೆ ಕಾರ್ಯಕ್ರಮ ನಡಪಾದ ಕೊರಿಯರು ಲಕ್ಷ ಮಕ್ಕಳು ನೀಟ್ ಬರೀತಾ ಇದ್ದಾರೆ, 17 ಲಕ್ಷ ಮಕ್ಕಳು JEE ಬರೀತಾ ಇದ್ದಾರೆ. ಅವರಲ್ಲಿರ್ತಕ್ಕಂಥ ಆ ರೀತಿಯ ಒಂದು ದುಗುಡ ಇರುವಾಗ ಅದರಿಂದ ಒಂದು 2 ಗಂಟೆ 3 ಗಂಟೆ ಆದರೂ ಒಂದು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ನೆಗೆಟಿವ್ಸನ್ನೆಲ್ಲ ತೆಗೆದು ಹಾಕಿ ಪ್ರಪಂಚದಲ್ಲಿರ್ತಕ್ಕಂಥ ಒಳ್ಳೆಯದನ್ನೆಲ್ಲ ಅಲ್ಲಿ ಪುನಃ ಬರುವ ಹಾಗೆ ಮಾಡಿ ತಮ್ಮ ಎಕ್ಸಾಮನ್ನು ತುಂಬ ಚೆಂದ ಮಾಡಲಿಕ್ಕೆ ಅಲ್ಲಿ ರಿಲ್ಯಾಕ್ಸ್ ಇರ್ತಕ್ಕಂಥ ಮೆಥಡಲ್ಲಿ ಒಳ್ಳೆಯದನ್ನು ತುಂಬಿಸಿ ನಾಡ್ದು ಮಕ್ಕಳಿಗೆ ಇನ್ನೂ ಕೂಡ ಒಳ್ಳೆಯ ಪರಿವರ್ತನೆ ಆಗಲಿಕ್ಕೋಸ್ಕರ ಅವರೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ಒತ್ತಡದ ಮಧ್ಯೆ ರಿಲ್ಯಾಕ್ಸ್ ಆಗುವಂಥ ಒಂದು ಮೆಥಡ್ ಅಂತ 6 ತಿಂಗಳ ಮುಂಚೆ ನಾವು ಮಾತಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು. ಕಮಲೇ ಕಮಲಾಲಯೇ ಕಮಲೇ ಬಹಳ ಸಂತೋಷ. ಆಮೇಲೆ ವಿದ್ಯಾರ್ಥಿನಿಯರು ಶಾಸ್ತ್ರೀಯ ಸಂಗೀತವನ್ನು ಕೇಳ್ತಾರಲ್ಲ, ಅವ್ರಿಗೆ ತಿಳಿಬೇಕಂತಲ್ಲ, ಸುಮ್ಮನೆ ಕುಂತು ಕೇಳಿದ್ರು ಸಾಕು. ಆ ನಂತರ ಹಂತ ಹಂತವಾಗಿ ತಿಳ್ಕೊಂತ ಹೋಗ್ತದೆ. ಯಾವಾಗಲೂ ಎಲ್ಲರಿಗೂ ಯಾವುದೂ ತಿಳಿಯೋದಿಲ್ಲ, ಎಲ್ಲವನ್ನೂ ಎಲ್ಲ ಕಲಿತು ಬಂದಿರೋದಿಲ್ಲ ಯಾರು. ಪ್ರಾರಂಭ ಕಲಿಬೇಕಾಗ್ತದೆ. ಬಂಟ್ವಾಳ ತಾಲೂಕದ ರಾಯಿ ಕೈತ್ರೋಡಿದ ಮಂತ್ರದೇವತೆ ಕೊರಗಜ್ಜ ಕ್ಷೇತ್ರದ ಗುರುವಾರ ಕಟೀಲ್ ಮೇಳೋಡ್ದು ಶ್ರೀದೇವಿ ಮಹಾತ್ಮೆ ಆಟ ನಡೆತಂಡ ಕೈತ್ರೋಡಿದ ಲೋಕೇಶ್ ಚಂದ್ರಾವತಿ ಬಕ ಜೋಕ್ಲೆನಲ್ಲಿ ಕೊಡು ಈ ಸೇವೆ ಆಟ ನಡೆತಂಡ
ಕರಾವಳಿ ಕರ್ನಾಟಕದ ಜನಪದ ಶಾಸ್ತ್ರೀಯ ಆರಾಧನೆ ಕಲೆಯಾದುಪ್ಪನ ಯಕ್ಷಗಾನ ಅಭಿಮಾನಿಲು ಪೋಷಕರು ಬೊಕ ದೇವಸ್ಥಾನಲಿನ ಬೆರಿತಾಂಗಡ ನಾಡೋರ್ಮೆಡ್ ಗಡ್ತಡ್ ನಡತೊಂದುಂಡು. ಬಂಟ್ವಾಳ ತಾಲೂಕುದ ರಾಯಿ ಕೈತ್ರೋಡಿದ ಮಂತ್ರ ದೇವತೆ ಕೊರಗಜ್ಜ ಕ್ಷೇತ್ರೋಡು ಕೈತ್ರೋಡಿ ಕ್ವಾರ್ಟರ್ಸ್ ಇಲ್ಲಲ್ದ ಎದುರು ಗುರುವಾರ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೋಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ನಡೆತಂಡು. ಬೈಯಗ ಚೌಕಿ ಪೂಜಾದ ಶ್ರೀದೇವಿ ಮಹಾತ್ಮೆ ಆಟ ಮೂರ್ದು ಬತ್ತಂಡು. ಆಟದ ಸೇವಾ ಕರ್ತುಲಾಯನ ಲೋಕೇಶ್ ಕೈತ್ರೋಡಿ ಚಂದ್ರಾವತಿ ಬಕ ಜೋಕುಲು ಊರದ ಸುತ್ತಮುತ್ತದ ಆಟದ ಅಭಿಮಾನಿಲು ಕಟೀಲ್ದ ಭಕ್ತಿಯರ ಮೇಳದ ದೇವೇರ್ನ ಪ್ರಸಾದದಿತ್ತೊಂದು ಆಟ ತುಯ್ಯರ ಮಂತ್ರ ದೇವತೆ ಕೊರಗಜ್ಜ ಕ್ಷೇತ್ರೋಡು ಶನಿವಾರ ರಾತ್ರಿ ಮಂತ್ರ ಜಾವದೆ ಬಕ ಕೊರಗಜ್ಜ ದೈವಲಿನ ವರ್ಷಾದಿ ಕೋಲ ಬಕ ಪರಕದ ಕೋಲಾಟಣೆ ಮಲ್ತದಿತ್ತೆರ. ಇತ್ತ ಒಂಜಿ ಪ್ರಕಟಣೆ. ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಮಡಿಕತ್ತಾಯ ಧೂಮಾವತಿ ವಂಟ ದೈವಸ್ಥಾನದ ನಿಲೆಟ್ ವರ್ಕಾಡಿ ಮರಿಕಾಪು ಕಟ್ಟೆ ಪುದುವರ್ ಮಿಚ್ಚಿ ನೇಮ ಒಂದುವೆ ಐತಾರ ನಡಪರೇತದ ದುಂಬುನನಿ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ದೊಂಪ ಏರುಂಡು ಮೊನದಾನಿ ಐತಾರ ಪುಲ್ಯ ಕಾಂಡೆ 4 ಗಂಟೆಗೆ ಬಂಡಾರ ಹಿಡ್ದು ಪತ್ತರಿಕ್ ಮಡಿಕತ್ತಾಯ ದೈವದ ನೇಮ ರಾತ್ರಿ 7 ಗಂಟೆಗೆ ಜುಮಾದಿ ಬಂಟ ದೈವಲನ ನೇಮ ನಡಪುಂಡೊಂದು ದೈವಸ್ಥಾನದ ಪ್ರಕಟಣೆಡು ತೆರಿಪಾದಿರು. ಇಡಗಿನಿದ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.